ಜನಪ್ರತಿನಿಧಿಗಳು ಯಾವಾಗಲೂ ಜನರ ಮೂಲಭೂತ ಸೌಕರ್ಯಗಳತ್ತ ಗಮನ ಹರಿಸಿ ಅವರ ಸಂಕಷ್ಟಗಳಿಗೆ ಪ್ರತಿಸ್ಪಂದನೆ ನೀಡಬೇಕೆಂದು ಮಂಗಳೂರು ನಗರದ ದಕ್ಷಿಣ ಬಿಜೆಪಿ ಅಧ್ಯಕ್ಷ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಅವರು ಸುಮಾರು 3 ಲಕ್ಷ ವೆಚ್ಚದಲ್ಲಿ ಕಡೆಕಾರು ಮಲ್ಲಿಕಾರ್ಜುನ ದೇವಸ್ಥಾನ ರಸ್ತೆಗೆ ಕಾಂಕ್ರೀಟೀಕರಣದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಹಾನಗರ ಪಾಲಿಕೆ ಸದಸ್ಯರ ಅನುದಾನ ಎಷ್ಟಿರ್ತದೆ, ಇಡೀ ವಾರ್ಡಿಗೆ ಸಮರ್ಪಕವಾಗಿ ಅದನ್ನು ವ್ಯವಸ್ಥಿತವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಅಷ್ಟು ಅನುದಾನಗಳು ಇರುವುದಿಲ್ಲ. ಅದೇ ಒಂದು ಶಾಸಕರು ಇಲ್ಲ ಅದೊಂದು ಅಧಿಕಾರದಲ್ಲಿದ್ದಂಥ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರಾದರೆ ಬಹಳಷ್ಟು ಅನುದಾನಗಳನ್ನು ತರಲಿಕ್ಕಾಗ್ತದೆ. ಅದು ಶಾಸಕರ ಅನುದಾನ ಇರ್ಬೋದು, ಇಲ್ಲ ಮಹಾನಗರ ಪಾಲಿಕೆಯ ವಿಶೇಷ ಅನುದಾನಗಳಿರ್ಬೋದು, ಇಲ್ಲ ಮೇಯರ್ ಅವರ ಅನುದಾನ ಇರ್ಬೋದು. ಈ ರೀತಿಯ ಹಲವಾರು ಅನುದಾನಗಳನ್ನು ತರಲಿಕ್ಕಾಗ್ತದೆ. ಈ ಸಂದರ್ಭ ಕಾರ್ಪೊರೇಟರ್ ಜೆ ಸುರೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.